ಅಸ್ಸಾಂ ಮುಖ್ಯಮಂತ್ರಿ ಬಿಜೆಪಿಯ ಹಿಮಂತ ಬಿಸ್ವಾ ಶರ್ಮಾ ಅವರ ಕಟು ಟೀಕಾಕಾರರಾಗಿರುವ ಕಾಂಗ್ರೆಸ್ ವಕ್ತಾರ ರೀತಮ್ ಸಿಂಗ್ ಅವರನ್ನು ಒಂದೇ ತಿಂಗಳಲ್ಲಿ ಮೂರನೆಯ ಬಾರಿ ಬಂಧಿಸಲಾಗಿದೆ. ಮುಖ್ಯಮಂತ್ರಿ ಹಿಮಂತ ಶರ್ಮಾ ಅವರು ಗೃಹ ಇಲಾಖೆಯನ್ನು ಹೊಂದಿದ್ದಾರೆ. ಒಳಾಡಳಿತ ಸಚಿವಾಲಯವು ನಿರ್ವೀರ್ಯವಾಗಿದ್ದು ಪಕ್ಷಪಾತತನದಿಂದ ಕಾರ್ಯ ಎಸಗುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ರಿತೇಶ್ ಸಿಂಗ್ ನಾನಾ ಪೊಲೀಸು ಘಟನೆಗಳನ್ನು ಉದಾಹರಿಸಿ ಟೀಕಿಸುತ್ತಲೇ ಇರುತ್ತಾರೆ. ಅದೇ ವೇಳೆ ಮುಖ್ಯಮಂತ್ರಿಯ ಕಾರ್ಯವೈಖರಿಯನ್ನು ಕೂಡ ಟೀಕಿಸಲು ಮರೆಯುವುದಿಲ್ಲ. ಈ ತಿಂಗಳಂತೂ ಪೊಲೀಸರು ರಿತೇಶ್ ಸಿಂಗ್ರನ್ನು ಮೂರನೆಯ ಬಾರಿ ಬಂಧಿಸಿದ್ದಾರೆ. ಮಗಳು ದೀತಾ ಅವರು ನನ್ನ ತಂದೆ ಮತ್ತು ನನ್ನನ್ನು ಎಕ್ಸ್ ಪೋಸ್ಟ್ನಲ್ಲಿ ರಿತೇಶ್ ನಿಂದಿಸಿದ್ದಾರೆ ಎಂದು ದೂರು ನೀಡಿದ ಕಾರಣ 15 ದಿನಗಳ ಹಿಂದೆ ಬಂಧಿಸಲಾಗಿತ್ತು. ಮೋರಿಗಾಂವ್ ಪೊಲೀಸರ ಬಂಧನಕ್ಕೆ ಅಲ್ಲಿನ ನ್ಯಾಯಾಲಯದಿಂದ ಅವರು ಜಾಮೀನು ಪಡೆದಿದ್ದರು. ಆಮೇಲೆ SC/ST ವಿರೋಧ ನೀತಿ ಹೊಂದಿದ್ದಾರೆ ಎಂಬ ದೂರಿನ ಮೇಲೆ ಅವರನ್ನು ಕಳೆದ ವಾರ ಬಂಧಿಸಲಾಗಿತ್ತು. ಅವರು ಗೌಹತಿ ಉಚ್ಚ ನ್ಯಾಯಾಲಯದಿಂದ ಜಾಮೀನು ಪಡೆದಿದ್ದರು. ಈಗ ರಿತೇಶ್ ಸಿಂಗ್ರನ್ನು ಜಾಲತಾಣ ಕಾಯ್ದೆಯಡಿ ಪೊಲೀಸರು ಬಂಧಿಸಿದ್ದು ಅಸ್ಸಾಂನಲ್ಲಿ ಅದರ ವಿರುದ್ಧ ಖಂಡನೆಗಳು ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್ V4 News Gauhati. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.